ಇನ್ನು ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಸಾದ್ ರಾಜ್ ಕಾಂಚನ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಉಡುಪಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹಾಗೂ ಸ್ಥಳೀಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಜೆಪಿಯ ಆಡಳಿತದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿನಯ್ ಕುಮಾರ್ ಸೊರಕೆ. ಇದೇ ಸಂದರ್ಭದಲ್ಲಿ ಸೇರಿದ ಎಲ್ಲ ನಾಯಕರ ಜೊತೆ ಪ್ರಸಾದ್ ರಾಜ್ ಕಾಂಚನ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸ್ನಾತಕೋತ್ತರ ಪದವೀಧರರಾಗಿ ಉಡುಪಿಯ ಅಭಿವೃದ್ಧಿಯ ಬಗ್ಗೆ ಇಟ್ಟುಕೊಂಡಿರುವ ದೃಷ್ಟಿಕೋನ ಮಿಷನ್ 23 ಎಂಬ ಅಂಕಿತದಲ್ಲಿ ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಿರುವ ಪ್ರಣಾಳಿಕೆಯನ್ನ ನಾವೆಲ್ಲರೂ ಇವತ್ತು ಒಂದು ದೊಡ್ಡ ಚಾಲೆಂಜ್ ಆಗಿ ಇವತ್ತು ನಾವು ಈ ಚುನಾವಣೆಯನ್ನ ಎದುರಿಸಲಿಕ್ಕೆ ತಯಾರಾಗಿದ್ದೇವೆ. ತಮ್ಗೆಲ್ರಿಗೂ ಗೊತ್ತಿದ್ದಾಗೆ ಉಡುಪಿಯನ್ನ ಒಂದು ಪ್ರಪಂಚದ ಒಂದು ಚಿಹ್ನೆಯಲ್ಲಿ ನಾವು ಇವತ್ತು ಉಡುಪಿಯನ್ನು ನಾವು ಇವತ್ತು ಕಾಣ್ತೇವೆ. ನಾನು ಮೊದಲಿಗಾಗಿ ಇದಕ್ಕೆ ಶ್ರಮಿಸಿದ ನಮ್ಮ ಈ ಕ್ಷೇತ್ರಕ್ಕೆ ಸಲ್ಲಿಸಿದ ಡಾಕ್ಟರ್ ಟಿ.ಎ. ಪೈ ಅವರು, ಶ್ರೀ ರಂಗನಾಥ್ ಶೆಣೈ ಅವರು, ನಮ್ಮ ಹಿರಿಯರಾದ ಶ್ರೀ ಆಸ್ಕರ್ ಫೆರ್ನಾಂಡಿಸ್ ಅವರು ಹಾಗೂ ಇಲ್ಲಿಯ ಶಾಸಕನಾಗಿ ಕೆಲಸ ಮಾಡಿದ UR ಸಭಾಪತಿಯನ್ನು ಇಲ್ಲಿ ನಾನು ಸ್ಮರಿಸಲಿಕ್ಕೆ ನಾನು ಇವತ್ತು ಸ್ಮರಿಸ್ತಾ ಇದ್ದೇನೆ. ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ವಿ. 4,000 ರೂಪಾಯಿಯ ಪ್ರಯೋಜನ ಆಯಿತು ಪ್ರತಿ ಮನೆಗೆ. 4,000 ರೂಪಾಯಿಯ ಪ್ರಯೋಜನ ಆದರೆ ವರ್ಷಕ್ಕೆ 48,000 ರೂಪಾಯಿಯ ಪ್ರಯೋಜನ ಆಯಿತು. ವರ್ಷಕ್ಕೆ 48,000 ರೂಪಾಯಿ ಪ್ರಯೋಜನ ಆದರೆ 5 ವರ್ಷಕ್ಕೆ ಹತ್ತಿರ 3 ಕಾರ್ಯಕ್ರಮದ ಮುಖಾಂತರ 2.5 ಲಕ್ಷ ರೂಪಾಯಿಯ ಪ್ರಯೋಜನ ಸಿಗ್ತದೆ 5 ವರ್ಷಕ್ಕೆ. ಇನ್ನು ಕುಂದಾಪುರದಲ್ಲೂ ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದರು ಕೊಡ್ಗಿಯವರು. ಅದೇ ರೀತಿಯಾಗಿ ಕುಂದಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಮೊಳಹಳ್ಳಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಸೇರಿದಂತೆ ಅನೇಕ ನಾಮಪತ್ರಗಳಿಂದು ಸಲ್ಲಿಕೆಯಾಗಿವೆ. ಇನ್ನು ಕೇವಲ 2 ದಿನಗಳು ಬಾಕಿ ಇರೋದ್ರಿಂದ ಬಹುತೇಕ ನಾಮಪತ್ರಗಳು ಸಲ್ಲಿಕೆ ಆಗ್ತಾ ಇವೆ.